ಒಳಕಾಡಿನ ಸಂಯುಕ್ತ ಪ್ರೌಢಶಾಲೆ ಬಳಿ ಡ್ರೈನೇಜ್ ಚೇಂಬರ್ ಅನ್ನು ದುರಸ್ತಿಪಡಿಸುವ ಕಾರಣದಿಂದ ಗುಂಡಿ ತೋಡಲಾಗಿದೆ. ಗುಂಡಿ ತೋಡಿಟ್ಟು 15 ದಿನಗಳು ಕಳೆದರೂ ಇದುವರೆಗೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ತೋಡಿಟ್ಟ ಗುಂಡಿಯಲ್ಲಿ ತ್ಯಾಜ್ಯ ನೀರು ತುಂಬಿಕೊಂಡಿದ್ದು ಪರಿಸರದಲ್ಲಿ ಗಬ್ಬು ವಾಸನೆ ಹರಡಿಕೊಂಡಿದೆ. ಪರಿಸರದಲ್ಲಿ ಪ್ರೌಢಶಾಲೆ ಇದ್ದು ಶಾಲಾ ವಿದ್ಯಾರ್ಥಿಗಳ ಸಂಚಾರವೂ ಇಲ್ಲಿದೆ. ವಸತಿ ಸಂಕೀರ್ಣಗಳು ಇದ್ದು ಸೊಳ್ಳೆ ಉತ್ಪತ್ತಿ ತಾಣವಾಗಿರುವ ಈ ಸ್ಥಳದಿಂದ ಮಲೇರಿಯಾ, ಡೆಂಗ್ಯೂ, ಜ್ವರಬಾಧೆಗಳು ಇನ್ನಿತರ ವ್ಯಾಧಿಗಳು ಹರಡುವ ಭೀತಿ ಎದುರಾಗಿದೆ. ಅದಲ್ಲದೆ ಸದಾ ವಾಹನ ಸಂಚಾರವಿರುವ ಈ ರಸ್ತೆಯಲ್ಲಿ ಗುಂಡಿ ಅಗೆದಿಟ್ಟದ್ರಿಂದ ವಾಹನಗಳು ಹಾಗೂ ಪಾದಚಾರಿಗಳು, ಶಾಲಾ ಮಕ್ಕಳು ಆಯತಪ್ಪಿ ಬಿದ್ದು ಜೀವಹಾನಿ ಸಂಭವಿಸುವ ಸಾಧ್ಯತೆಯೂ ಇದೆ. ಹಾಗಾಗಿ ತಕ್ಷಣವಾಗಿ ನಗರಾಡಳಿತ ಸಮಸ್ಯೆಯನ್ನು ಬಗೆಹರಿಸುವಂತೆ ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ ಮೇಸ್ತಾ, ಶಿರೂರು ಆಗ್ರಹಪಡಿಸಿದ್ದಾರೆ.